ಸರಿ, ನಮಸ್ಕಾರ ವೀಕ್ಷಕರೇ, ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಕುತ್ತಿಯಾರು ಕೆಂಜೆ ಶ್ರೀಧರ ತಂತ್ರಿ ಅವರುಗಳ ಜೊತೆ ನಾವು ಮಾತುಕತೆಯನ್ನು ಮುಂದುವರಿಸ್ತಾ ಇದ್ದೇವೆ. ಕರ್ನಾಟಕ ಸರ್ಕಾರದ ನಡವಳಿಗಳೇನು ಮತ್ತು ಅವರ ಚಿಂತನೆಗಳೇನು ಈ ನಿಟ್ಟಿನಲ್ಲಿ ದೇವಸ್ಥಾನಗಳನ್ನು ಅಭಿವೃದ್ಧಿ ಮಾಡೋ ನಿಟ್ಟಿನಲ್ಲಿ ಅಂತ. ಭಟ್ರೆ, ನಿಮಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸ್ವಚ್ಛತೆ ಬಗ್ಗೆ ಭಾಳ ನೀವು ನರೇಂದ್ರ ಮೋದಿ ಅವ್ರನ್ನ ಫಾಲೋ ಮಾಡ್ದಂಗೆ ಇದೆ ಈಗ. ಆಗಲಿ, ಈಗ ನಾವು ಉತ್ಸವಗಳ ಬಗ್ಗೆ ಮಾತನಾಡ್ತಾ ಇದ್ವಿ ಮತ್ತು ಈ ಆಗಮ ಶಾಸ್ತ್ರದ ಬಗ್ಗೆ ಮಾತನಾಡಿದ್ವಿ, ಅದರ ವಿಧಗಳ ಬಗ್ಗೆ ಮಾತನಾಡಿದ್ವಿ, ಉತ್ಸವಗಳ ಬೇರೆ ಬೇರೆ ವಿವಿಧತೆಗಳನ್ನೆಲ್ಲ ನಾವು ಮಾತನಾಡಿದ್ವಿ. ಈಗ ನಾನು ಕೇಳಬೇಕು ನಿಮಗೆ, ಒಬ್ರು ಕರೆ ಮಾಡಿದ್ದಾರೆ, ಅವ್ರು ಏನು ಮಾತಾಡ್ತಾರೆ ನೋಡೋಣ. ನಮಸ್ಕಾರ. ಹಲೋ. ಓಕೆ, ಹಲೋ. ಓಕೆ, ಅವರು ಕರೆ ಮಾಡಿದವ್ರು ಮತ್ತೆ ಇನ್ನೊಂದ್ಸಲ ಮಾಡ್ಬೋದು. ನಿಮ್ಮ ಕಾಲ್ ಡಿಸ್ಕನೆಕ್ಟ್ ಆಗಿದೆ. ತಂತ್ರಿಗಳೇ, ದೇವಸ್ಥಾನದಲ್ಲಿ ನಾನು ಇದನ್ನ ಕೇಳಬೇಕು, ಭಕ್ತಿಯ ವಿಚಾರವಾಗಿ ನೀವು ಒಂದೆರಡು ಮಾತುಗಳನ್ನು ಹೇಳಬೇಕು. ಅದು ಯಾವ ನಾನು ಯಾವ ಆ್ಯಂಗಲಲ್ಲಿ ಹೇಳ್ತಿದ್ದೇನೆ ಅನ್ನೋದು ನನಗೆ 3-4 ಆ್ಯಂಗಲ್ ಮನಸ್ಸಿನಲ್ಲಿದೆ. ನೀವು ಹೇಳ್ತಾ ಹೋಗಿ, ಅದಕ್ಕೆ ನಾನು ಸೇರಿಸ್ತಾ ಹೋಗ್ತೇನೆ. ಮತ್ತೆ ಭಕ್ತ ಮತ್ತು ಭಗವಂತನ ಮಧ್ಯದಲ್ಲಿರುವುದು ಭಕ್ತಿ, ಭಕ್ತ ಮತ್ತು ಭಗವಂತ ಮಧ್ಯದಲ್ಲಿರುವಂತಹದ್ದು ಭಕ್ತಿ ಅಂತ. ಈಗ ಶಾಸ್ತ್ರ ಎಲ್ಲ ನೋಡುವಾಗ ಜಗತ್ತಿನಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳನ್ನು 3 ವಿಭಾಗಗಳನ್ನಾಗಿ ಮಾಡಿದ್ದಾರಂತೆ. ಒಂದು ನಿಮಿಷ ಭಟ್ರೆ, ಒಂದು ನಿಮಿಷ. ನಮಸ್ಕಾರ. ಹಲೋ. ಹಲೋ. ಹಲೋ, ನಮಸ್ತೆ ಸರ್, ಮಾತಾಡಿ. ನಿಮ್ಮ ಹೆಸರು ಮತ್ತೆ ಊರು ಹೇಳಿ, ನಂತರ ಮಾತಾಡಿ ಸರ್. ನಂದು ಶ್ರೀರಮಣ ತಂತ್ರಿ ಅಂತ, ಕೊರಂಗ್ರಪಾಡಿ. ನಮಸ್ಕಾರ ತಂತ್ರಿಗಳೇ, ನೀವು ಏನು ಹೇಳೋದಕ್ಕೆ ಬಯಸ್ತೀರಿ? ನಾವು ಅವರ ಹತ್ರ ಒಂಚೂರು ದೇವಸ್ಥಾನದ ಬಗ್ಗೆ ಮಾತಾಡ್ಬೇಕು. ಖಂಡಿತ, ನಿಮ್ಮ ಅಭಿಪ್ರಾಯ ಏನಿದೆ ಅದನ್ನ ತಿಳಿಸಿ ಬಿಡಿ. ಆಯ್ತು, ಹೇಳಿ. ಹಲೋ, ನಮಸ್ಕಾರ ತಂತ್ರಿ. ನಮಸ್ಕಾರ ತಂತ್ರಿ ಅವರೇ. ನಮಸ್ತೆ ತಂತ್ರಿಗಳೇ. ಹೇಳಿ. ನನ್ನದೊಂದು ಅಭಿಪ್ರಾಯ. ಈಗ ಬಡ ದೇವಸ್ಥಾನ ಮತ್ತೆ ಶ್ರೀಮಂತ ದೇವಸ್ಥಾನ ಅಂತೇಳಿ 2 ವಿಭಾಗದಲ್ಲಿ, ಶ್ರೀಮಂತ ದೇವಸ್ಥಾನದಲ್ಲಿ ಆದಾಯ ಬಂದದ್ದು ಸ್ವಲ್ಪ ಸರ್ಕಾರಕ್ಕೂ ಹೋಗ್ತದೆ. ಆ ಆದಾಯದಲ್ಲಿ ಬಡ ದೇವಸ್ಥಾನಕ್ಕೆ ಜೀರ್ಣೋದ್ಧಾರದ ಬಗ್ಗೆ ಪ್ರಯತ್ನಗಳನ್ನು ಸರ್ಕಾರದ ವತಿಯಿಂದಲೋ ಅಥವಾ ನಮ್ಮ ಧಾರ್ಮಿಕ ಪರಿಷತ್ತಿನ ವತಿಯಿಂದಲೋ ಮಾಡಬಹುದಲ್ವಾ ಅಂತೇಳಿ ನಂದೊಂದು ಅಭಿಪ್ರಾಯ. ಏನಂತ ಹೇಳಿದ್ರೆ, ಈ ಹಿಂದಿನ ರಾಜ್ಯ ಧಾರ್ಮಿಕ ಪರಿಷತ್ತಿನಲ್ಲಿ ದೊಡ್ಡ ದೊಡ್ಡ ದೇವಸ್ಥಾನಗಳಲ್ಲಿ ಇದ್ದಂತಹ ಆರ್ಥಿಕ ವ್ಯವಸ್ಥೆಯನ್ನು ಒಂದು ಸಣ್ಣ ದೇವಸ್ಥಾನಗಳಿಗೆ ಕೊಡುವಂತಹ ಒಂದು ವ್ಯವಸ್ಥೆ ಈ ಹಿಂದೆ ಮಾಡಿಕೊಂಡಿತ್ತು. ಈಗ ಈ ಪ್ರಸಕ್ತ ಸಾಲಿನಲ್ಲಿ ಈ ಹಿಂದೆ ಮಾಡಿದಂಥ ಈ ಒಂದು ಕಾಲದಲ್ಲಿ ನಡೆದಂತಹ ಕೆಲವು ಅವ್ಯವಹಾರಗಳಿಂದ ಅದನ್ನು ಬೇರೆ ದೇವಸ್ಥಾನಗಳಿಗೆ ಕೊಡಬಾರದು ಎನ್ನುವಂತಹ ಒಂದು ವಿಷಯಕ್ಕೆ ಸರ್ಕಾರ ಈಗ ಬದ್ಧಾಗಿದೆ. ಅದಕ್ಕೆ ಆ ರೀತಿಯಾಗಿದೆ ಅಂತ. ಆದರೂ ಕೂಡ ದೊಡ್ಡ ದೊಡ್ಡ ದೇವಸ್ಥಾನಗಳು, ಸಣ್ಣ ದೇವಸ್ಥಾನಗಳು ದತ್ತು ತೆಗೊಳ್ಳುವಂತಹ ಒಂದು ವ್ಯವಸ್ಥೆಯು ಕೂಡ ಈಗ ರಾಜ್ಯ ಧಾರ್ಮಿಕ ಪರಿಷತ್ತಿನಲ್ಲಿ ಅವಕಾಶ ಉಂಟು. ಹೌದಾ? ಹೌದು. ಓಕೆ ತಂತ್ರಿಗಳೇ, ಕೇಳಿಸ್ಕೊಂಡ್ರಾ? ಕೇಳಿಸ್ಕೊಂಡು ಮತ್ತಿನ್ನೇನಾದ್ರೂ ಹೇಳಬೇಕಾಗಿತ್ತಾ? ಅಂದ್ರೆ ನಾನು ಹೇಳುದು ಎಂತ ಗೊತ್ತುಂಟಾ, ಈಗ ನಮ್ಮ ಊರಿನ ಸುತ್ತಮುತ್ತ ಪರಿಸರಗಳಲ್ಲಿ ಕೆಲವು ದೇವಸ್ಥಾನಕ್ಕೆ ನಿತ್ಯ ದೇವರಿಗೆ ದೀಪ ಹಚ್ಚಲಿಕ್ಕೆ ಎಳ್ಳೆಣ್ಣೆಗಳು ಅಥವಾ ನೈವೇದ್ಯಕ್ಕೆ ತೆಂಗಿನಕಾಯಿಗಳು ಇತ್ಯಾದಿ, ಮತ್ತೆ ಅಲ್ಲಿ ಜೀರ್ಣೋದ್ಧಾರ ಅಂತ ಹೇಳಿದ್ರೆ ಗೋಡೆ ಮಾಡೆ ಎಲ್ಲ ಸೋರುವಂತದ್ದು, ಇಂಥದ್ದೆಲ್ಲ ಪರಿಸ್ಥಿತಿಗಳು ಉಂಟು ಕೆಲವು ದೇವಸ್ಥಾನಗಳಲ್ಲಿ ಈಗಲೂ. ಇದರಿಂದ ಈಗ ಸರ್ಕಾರ ಆ ದೇವಸ್ಥಾನಗಳ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವಂತಹ ಕೆಲಸಗಳನ್ನು ಮಾಡಿದ್ರೆ ಆ ಊರಿನ ಗ್ರಾಮಸ್ಥರಿಗೆ ಒಳ್ಳೆಯದಲ್ಲ. ಮೊನ್ನೆಯ ನಮ್ಮ ಸಭೆಯಲ್ಲಿ ಕೂಡ ನಮ್ಮ ಅಂತಹ ಒಂದು ಪರಿಸ್ಥಿತಿಯಲ್ಲಿದ್ದಂತಹ ದೇವಸ್ಥಾನಗಳ ಬಗ್ಗೆ ನೀವು ವಿಚಾರ ನಮಗೆ ತಿಳಿಸಬೇಕು, ಅದಕ್ಕೆ ನಾವು ಸರ್ಕಾರದ ಮುಖಾಂತರ ಸಹಾಯ ಮಾಡ್ತೇವೆ ಅಂತ ಹೇಳುವಂತ ವಿಷಯವನ್ನು ಅಲ್ಲಿ ಮೊನ್ನೆ ಸಭೆಯಲ್ಲಿ ನಮಗೆ ತಿಳಿಸಿದ್ದಾರೆ. ನಾವು ಅದರ ಬಗ್ಗೆ ಮಂತ್ರಿಗಳು ನಾವು ಮೊನ್ನೆ ನಮ್ಮ ಸಭೆಯಲ್ಲಿ ನಾವು ನೇರವಾಗಿ ಹೇಳಿದೆವು. ನಾನೇ ಹೇಳಿದ್ದೇನೆ. ಏನು ಹೇಳಿದ್ರಿ? ಏನಂತ ಹೇಳಿದ್ರೆ, ನಾವು ಈಗ ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರಾಗಿದ್ದೇವೆ. ಸರಿ, ನಮಗೆ ಇದರಲ್ಲಿ ಏನು ಜವಾಬ್ದಾರಿ ಉಂಟು, ನಮ್ಮ ಮಾತಿಗೆ ಏನು ಬೆಲೆ ಉಂಟು ಅಂತ ನಾನು ಮೊನ್ನೆ ಅವರ ಹತ್ರ ಕೇಳಿದೆ. ಸುಮ್ಮನೆ ನಾವು ಈಗ ಚರಿಗೆ ಬರ್ತಿಗೆ ನಾವು ಮೆಂಬರ್ ಆಗಿ ಏನು ಪ್ರಯೋಜನ ಇಲ್ಲ. ನಿಮ್ಮ ಮಾತಿಗೆ ಏನಾದರೂ ಒಂದು ಬೇಕಲ್ಲ, ಸುಮ್ಮನೆ ಇವರು ಬರೋದು ಬಂದ್ರು ಉಡುಪಿಯಿಂದ ಬಂದ್ರು ಬೆಂಗಳೂರಿಗೆ ಹೋದ್ರು ಅಂತ ನಾವು ಸರಿ ಹೇಳಿ, ನಾನು ಗೋಳಿ ಬಜೆ ತಿನ್ನಿಕ್ಕೆ ನಾವು ಇಲ್ಲಿ ಬಂದದ್ದಲ್ಲ. ನಮಗೆ ಏನು ಜವಾಬ್ದಾರಿ ಉಂಟು. ನಮಗೆ ಒಂದು ಊರಿನಲ್ಲಿ, ನಮ್ಮ ಊರಿನಲ್ಲಿ ಒಂದು ದೇವಸ್ಥಾನಕ್ಕೆ ಒಂದು 10 ಲಕ್ಷ ಕೊಡಿಸ್ಬೇಕಂತ ಹೇಳಿದ್ರೆ ನೀವು ನಮ್ಮ ಮಾತಿಗೆ ಬೆಲೆ ಕೊಡ್ತೀರಾ ಅಂತ ಹೇಳಿ ಮುಜರಾಯಿ ಮಿನಿಸ್ಟ್ರಿಗೆ ನಾನು ಕೇಳಿ, ಅದಕ್ಕೆ ಏನಂದ್ರು ಅವ್ರು ಆಯ್ತು ನೀವು ತನ್ನಿ, ನಾನು ನಮಗೆಲ್ಲ ಸಹಕಾರ ಮಾಡ್ತೇನೆ ಅಂತ ಅವರು ಹೇಳಿದ್ದಾರೆ. ಸುಮ್ಮನೆ ನಾವು ಸದಸ್ಯರಾಗಿ ಬಂದು ನಮ್ಮ ಹತ್ರ ಜನ ಬೀಳುವುದು, ಹಣ ತಂತ್ರಿಯವರೇ ನಮ್ಮ ದೇವಸ್ಥಾನಕ್ಕೆ ಇಷ್ಟು ಹಣ ಕೊಡಿಸಿ ನಾವು ಅಲ್ಲಿ ಹೋಗುವಾಗ ನಮ್ಗೆ ಏನು ಅದು ಬೆಲೆ ಇಲ್ಲದಿದ್ರೆ ಏನು ಪ್ರಯೋಜನ ಅಂತ ನಾನು ಓಪನ್ ಆಗಿ ಹೇಳಿದ್ದೇನೆ. ಅವರಿಗೆ ಬಹಳ ಖುಷಿ ಆಯ್ತು ಅವರಿಗೆ. ಆಯ್ತು, ನೀವು ನಿಮ್ಮ ಅಹವಾಲು ತನ್ನಿ, ನಾವು ಅದಕ್ಕೆ ನಿಮಗೆ ಸಹಕಾರ ಮಾಡ್ತೇವೆ ಅಂತ ಅವರು ಹೇಳಿದ್ದಾರೆ. ಅಲ್ಲ, ಅದೇ ಈಗ ತಂತ್ರಿಗಳ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ತಲ್ಲ? ಖಂಡಿತ ಖಂಡಿತ. ಆಶಯ ಎಂತ ಗೊತ್ತುಂಟಾ? ಹೇಳಿ ಹೇಳಿ.
ಇದರ ತಂತ್ರಿಗಳ ಮುಖಾಂತರ ಊರಿನ ಸುತ್ತಮುತ್ತ ಎಲ್ಲ ಬಡ ದೇವಸ್ಥಾನಗಳು ಜೀರ್ಣೋದ್ಧಾರ ಆಗ್ಲಿ, ದೇವಸ್ಥಾನ ಒಂದು ಸುಸ್ಥಿತಿಗೆ ಬರ್ಲಿ ಅಂತೇಳಿ ನಮ್ಮ ಆಶಯ. ಸರಿ ಸರಿ ಆಯ್ತು, ಪ್ರಯತ್ನ ಮಾಡ್ತೇನೆ ತಂತ್ರಿ ಅವರು, ಪ್ರಯತ್ನ ಮಾಡ್ತೇನೆ. ಹೌದು, ಪ್ರಯತ್ನ ಮಾಡ್ತಾರಂತೆ ಹೇಳ್ತಾ ಇದ್ದಾರೆ ನೋಡಿ. ಅಲ್ಲ, ನಾನು ಸಮಿತಿಗೆ ನೇರವಾಗಿ ಹೇಳಿದ್ದೆ. ಅಲ್ಲ, ಅದು ಒಳ್ಳೆ ಮಾತು ನೀವು ಹೇಳಿದ್ದು ತಂತ್ರಿಗಳೇ. ನೋಡಿ, ಈಗ ಇನ್ನೊಂದು ವಿಚಾರ ಇದೆ. ಈಗ ದೇವಸ್ಥಾನಗಳನ್ನ ಕಟ್ಟುವ ನಿಟ್ಟಿನಲ್ಲಿ ಅಲ್ಲಿಗೆ ಲಕ್ಷಾಂತರ ರೂಪಾಯಿ ಸುರಿಬೇಕು ಅಥವಾ ಬೇರೆ ವಿಚಾರದಲ್ಲಿ ಅಲ್ಲಿ ಯಾವ ತರದಲ್ಲಿ ಅಭಿವೃದ್ಧಿ ಮಾಡಬೇಕು ಅನ್ನೋದ್ರ ಬಗ್ಗೆ. ಈಗ ದೊಡ್ಡ ದೊಡ್ಡ ದೇವಸ್ಥಾನ ಲಕ್ಷ ಕಟ್ಟಿ ದೊಡ್ಡ ದೊಡ್ಡ ಬಿಲ್ಡಿಂಗ್ ಗಳನ್ನ ಕಟ್ಟೋ ನಿಟ್ಟಿನಲ್ಲಿ ಖರ್ಚು ಯಾಕೆ ಮಾಡ್ತಾ ಇದ್ದಾರೆ? ಹೌದು ಹೌದು, ಅಷ್ಟು ಬೇಕಾ ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ಅಲ್ಲ, ಅಂದ್ರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟದ್ದು ಗರ್ಭಗೃಹ, ಅದಕ್ಕೆ ಸಂಬಂಧಪಟ್ಟ ತೀರ್ಥ ಮಂಟಪಗಳು, ಅದಕ್ಕೆ ಸಂಬಂಧಪಟ್ಟಂತಹ ಕೆಲವು ಸುತ್ತುಬೌಳಿಗಳು, ಹೊರಗಿನ ಆವರಣಗಳು, ಹೊರಗಿನ ಗೋಪುರಗಳು, ಇದೆಲ್ಲ ದೇವಸ್ಥಾನಕ್ಕೆ ಸಂಬಂಧಪಟ್ಟ ದೇವರ ಆಮೂಲಾಗ್ರವಾಗಿದ್ದಂಥ ಜೀರ್ಣೋದ್ಧಾರ ಪ್ರಕ್ರಿಯೆ ಅದು. ಮತ್ತು ಈ ಹೊರಗಿನದ್ದು ಅಂತ ಹೇಳಿದ್ರೆ ಈ ಕೆಲವು ದೇವಸ್ಥಾನಗಳಲ್ಲಿ ಎಲ್ಲ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಎಲ್ಲ ದೇವಸ್ಥಾನಗಳಲ್ಲಿ ಮದುವೆ ಛತ್ರದ ಹಾಗೆ ಆಗಿದೆ. ಎಲ್ಲವೂ ಕಡೆ ಅದು ಆರ್ಥಿಕವಾಗಿ ಕೂಡ ಅನುಕೂಲತೆ ಆಗಬೇಕು ಅನ್ನೋ ಉದ್ದೇಶ ಎಲ್ಲ ಇರಬಹುದು, ದೇವಸ್ಥಾನ ನಡೀಬೇಕಲ್ಲ. ಖಂಡಿತ. ಬಟ್ ಒಂದು ನಿಮಿಷ, ಒಬ್ರು ಕರೆ ಮಾಡಿದ್ದಾರೆ. ನಮಸ್ಕಾರ, ಮಾತಾಡಿ. ಹಲೋ. ಹಲೋ, ನಮಸ್ಕಾರ. ನಮಸ್ತೆ ಸರ್, ನಿಮ್ಮ ಹೆಸರು, ಊರು ಹೇಳಿ. ನಂದು ಶ್ರೀಧರ್ ತಂತ್ರಿ ಊರು. ಅವ್ರ ಊರು. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಸರ್ ಒಂದ್ ಸ್ವಲ್ಪ ಮ್ಯೂಟ್ ಮಾಡಿ ಮಾತಾಡಬಹುದು. ರವೀಂದ್ರ ಶೆಟ್ಟಿ ಮಾತನಾಡುದು. ಹೇಳಿ ಹೇಳಿ ಸ್ವಾಮಿ, ನಮಸ್ಕಾರ. ನಮ್ಮ ಊರಿನ ತಂತ್ರಿಗಳು ಕಾಣ್ತಾ ಇದ್ದಾರೆ, ಅದಕ್ಕೆ ಸಂತೋಷದಿಂದಾಗಿ ಅವ್ರ ಹತ್ರ ಸ್ವಲ್ಪ ಮಾತನಾಡುವಂತ. ಅಲ್ಲ, ಅವ್ರೀಗ ಇಡೀ ರಾಜ್ಯದಲ್ಲಿ ಕಾಣ್ತಾರಲ್ಲ. ಈಗ ನಿಮ್ಮ ಕುತ್ತಿಯಾರನ್ನ ರೆಪ್ರೆಸೆಂಟ್ ಮಾಡಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ಕಾಣ್ತಾರಲ್ಲ ಅವ್ರಿಗೆ. ಅದಕ್ಕೆ ಬಹಳ ಸಂತೋಷ ಆಗ್ತದೆ, ಅದಕ್ಕಾಗಿ ಹೇಳಿದ್ದು. ಸರಿ ಸರ್, ದೇವರ ಆಶೀರ್ವಾದ. ಹೌದು, ಎಸ್, ಖಂಡಿತ. ಈಗ ನೀವು ಆ ಭಾಗದಲ್ಲಿ ಮಾಡ್ತಾ ಇರುವಂತ ಸಾಮಾಜಿಕ ಸೇವೆಗಳು ಮತ್ತು ನಿಮ್ಗಲ್ಲಿರುವಂತಹ ಭಕ್ತರು ಮತ್ತು ಅಭಿಮಾನಿಗಳ ಬಗ್ಗೆ ಕೂಡ ನಮ್ಗೊಂದು ಸ್ವಲ್ಪ ಅರಿವಿದೆ. ಅದ್ರ ಬಗ್ಗೆ ನಾನು ಕಡೆಗೆ ಮಾತನಾಡ್ತೇನೆ. ನಾನು ಭಕ್ತಿಯ ಬಗ್ಗೆ ನಿಮ್ಮ ಹತ್ರ ಕೇಳ್ತಾ ಇದ್ದೆ. ಈ ಭಕ್ತಿ ಯಾವ ಲೆವೆಲ್ ಅಲ್ಲಿ ಹೇಗಿದ್ರೆ ಚಂದ ಅಂತ. ಜಗತ್ತಿನಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳನ್ನು 3 ವಿಭಾಗಗಳು ಮಾಡಿದ್ದಾರೆ. ಊರ್ಧ್ವಮುಖ ಜೀವರಾಶಿ, ತಿರ್ಯಂಗ್ಮುಖ ಜೀವರಾಶಿ, ಅಧೋಮುಖ ಜೀವರಾಶಿ ಎನ್ನುವಂತಹ 3 ಪ್ರಭೇದಗಳುಂಟು ಅಂತ. ಊರ್ಧ್ವಮುಖ ಜೀವರಾಶಿ ಅಂತ ಹೇಳಿದ್ರೆ ನಾವು ಒಂದು ಜೀವಿಗೆ ಕೊಟ್ಟಂಥ ಆಹಾರ, ಜೀವಿಯಲ್ಲಿ ಮೇಲ್ಮುಖವಾಗಿ ಹರಿಯುವಂಥ ವರ್ಗಕ್ಕೆ ಊರ್ಧ್ವಮುಖ ಜೀವರಾಶಿ ಅಂತ ಹೆಸರು. ಉದಾಹರಣೆಗೆ ನಾವು ಒಂದು ತೆಂಗಿನ ಮರಕ್ಕೆ ನೀರು ಹಾಕ್ತೇವೆ. ನೀರು ಹಾಕುವಾಗ ನೀರಿನ ತೇವಾಂಶ ಮರದಲ್ಲಿ ಮೇಲೆ ಹೋಗಿ ನಮಗೆ ಬೇಕಾದಂಥ ಕೊಡ್ತದೆ. ಸೃಷ್ಟಿಯಲ್ಲಿ ಪ್ರಥಮವಾಗಿ ಸೃಷ್ಟಿಯಾದದ್ದೆಲ್ಲ ಸಸ್ಯರಾಶಿಗಳೆಲ್ಲ ಸೃಷ್ಟಿಯಾದದ್ದು ಅಂತ. ತಿರ್ಯಂಗ್ಮುಖ ಜೀವರಾಶಿಗಳು ಒಂದು ಅಡ್ಡವಾಗಿ ಚಲಿಸುವುದು ಅಂತ. ಒಂದು ದನಕ್ಕೆ ಅಕ್ಕಚ್ಚಿಟ್ಟರೆ ದೇಹದಲ್ಲಿ ಅಡ್ಡವಾಗಿ ಹೋಗ್ತದೆ, ನಮಗೆ ಬೇಕಾದಂಥ ಹಾಲುಗಳೆಲ್ಲ ಕೊಡ್ತದೆ. ಸೃಷ್ಟಿಯಲ್ಲಿ ಎರಡನೇ ಸೃಷ್ಟಿಯಾದದ್ದೆಲ್ಲ ಪ್ರಾಣಿ ರಾಶಿಗಳೆಲ್ಲ ಸೃಷ್ಟಿಯಾದದ್ದು. ಮಂಗನಿಂದ ಮಾನವನಾದ ಅಂತ ಹೇಳುವ ಒಂದು ಕವಿಗಳ ನುಡಿ ಉಂಟು. ಅಧೋಮುಖ ಜೀವರಾಶಿಗಳು ಅಂತ, ಮೇಲೆ ಕೊಟ್ಟಂಥ ಆಹಾರ ಕೆಳಮುಖವಾಗಿ ಹರಿಯುವುದು ಅಂತ. ನಾವು ಏನಾದರೂ ಪಾನೀಯವನ್ನು ಕುಡಿದ್ರೆ ನಮ್ಮ ದೇಹದಲ್ಲಿ ಕೆಳಮುಖ ಆಗ್ತದೆ. ಈ 3 ಜೀವರಾಶಿಯಲ್ಲಿಯೂ ಕೂಡ ಉತ್ತಮವಾದಂಥ ಜೀವರಾಶಿ ಅಂತ ಹೇಳಿದ್ರೆ ಮನುಷ್ಯ ಅಂತ. ಎಲ್ಲ ಜೀವಿರಾಶಿಗಳಿಗೂ ಕೂಡ ಹೆದರಿಕೆ ಅನ್ನುವಂಥದ್ದು ಉಂಟು. ಸಸ್ಯರಾಶಿಗಳಿಗೂ ಕೂಡ ಹೆದರಿಕೆ ಉಂಟು. ಏನಾದರೂ ನೆರಳು ಇಲ್ಲದಿದ್ದರೆ ಸೂರ್ಯನ ಕಿರಣವನ್ನು ಕೆಲವು ಮರಗಳೆಲ್ಲ ಹುಡುಕೊಂಡು ನೋಡ್ಕೊಂಡೆಲ್ಲ ಹೋಗ್ತದೆ. ಪ್ರಾಣಿಗಳಿಗೂ ಕೂಡ ಕೆಲವು ಹೆದರಿಕೆ ಉಂಟು. ಪ್ರಾಣಿಗಳಿಗೆ ನಾವು ಯಾರಾದರೂ ಹತ ಮಾಡ್ತಾರೋ ಕೊಲ್ತಾರೋ ಎನ್ನುವಂಥ ಭಯ ಇದೆ. ಜೀವಸ್ಯ ಜೀವನ ಅಂತೇಳಿ, ಒಂದು ಜೀವಿಯನ್ನು ಕೊಂದೇ ಒಂದು ಜೀವಿ ಬದುಕುವುದು ಮಾನವ ಧರ್ಮ ಅಂತ. ಮಾನವ ಧರ್ಮ ಅಂತ, ಹೌದು. ಯಾಕೆಂತ ಹೇಳಿದ್ರೆ ನೋಡಿ, ಒಂದು ನಿಮ್ಮ ಮನೆಗೆ ಯಾರಾದರೂ ಒಂದು ಅತಿಥಿಗಳು ಬರ್ತಾರೆ, ಒಬ್ರು ಕರೆ ಮಾಡಿದ್ದಾರೆ, ಇಲ್ಲಿಂದ ಮುಂದುವರಿಸೋಣ. ನೆನಪಿರಲಿ. ನಮಸ್ಕಾರ. ಹಲೋ. ನಮಸ್ಕಾರ. ನಿಮ್ಮ ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡ್ತೀರಾ ಸರ್? ಹಲೋ, ನಮಸ್ಕಾರ. ಟಿವಿ ವಾಲ್ಯೂಮ್ ಅನ್ನ ಕಡಿಮೆ ಮಾಡಿ ಸರ್. ಮತ್ತೆ ನಿಮ್ಮ ಊರು ಮತ್ತೆ ನಿಮ್ಮ ಹೆಸರು ಹೇಳಿ. ಹೇಳಿ ಸರ್. ನಿಮ್ಮ ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಸರ್. ಮತ್ತೆ ಇನ್ನೊಮ್ಮೆ ಕರೆ ಮಾಡಬೇಕು. ಒಂದು ರಿಕ್ವೆಸ್ಟ್ ನಾವು ಕೇಳ್ತಾ ಇದ್ವಿ, ಒಂದು ಜೀವಿಯನ್ನ ಕಬಳಿಸಿ ಇನ್ನೊಂದು ಜೀವಿ ಬದುಕುವುದು ಮಾನವ ಧರ್ಮ. ಯಾಕೆಂತ ಹೇಳಿದ್ರೆ ನೋಡಿ, ನಮ್ಮಲ್ಲಿ ಯಾರಾದ್ರೂ ಒಂದು ಅತಿಥಿಗಳು ಬರ್ತಾರೆ, ಅವರಿಗೆ ಏನಾದರೂ ಒಂದು ನಾವು ಕೋಳಿ ಪಲ್ಯ ಮಾಡಿ ಹಾಕಬೇಕಾಗ್ತದೆ. ಅದರ ಬಗ್ಗೆ ನಾವು ಕೋಳಿಯ ಬಗ್ಗೆ ನಾವು ಯಾರು ಚಿಂತನೆ ಮಾಡುವುದಿಲ್ಲ. ಅತಿಥಿಗಳನ್ನು ಸತ್ಕಾರ ಮಾಡುವುದ್ರ ಬಗ್ಗೆ ನಾವು ಚಿಂತನೆ ಮಾಡ್ತೇವೆ ಅಲ್ವಾ? ಸರಿ ಅಲ್ವಾ? ಕೋಳಿ ಬಗ್ಗೆ ಯಾರಾದರೂ ಚಿಂತನೆ ಮಾಡ್ತಾರೆ, ಕೋಳಿ ಸಾಯ್ತದೆ ಅನ್ನುವಂಥ ಭಾವನೆ ಉಂಟು. ಜೀವಸ್ಯ ಜೀವನ, ಒಂದು ಜೀವಿಯಿಂದ ಬದುಕುದು ಒಂದು ಜೀವಿಯಲ್ಲಿ ಮಾನವ ಧರ್ಮ ಅಂತ, ಇಲ್ಲಿಂದ ಇಲ್ಲಿಯವರೆಗೆ ಅಂತ. ಹಾಗೆ ಆ ಪ್ರಾಣಿಗಳಿಗೂ ಕೂಡ ಕೆಲವು ಹೆದರಿಕೆಗಳೆಲ್ಲ ಇರ್ತದೆ. ಮನುಷ್ಯರಿಗೂ ಕೂಡ ಕೆಲವು ಹೆದರಿಕೆಗಳುಂಟು. ಕೆಲವು ಸಮಸ್ಯೆಗಳನ್ನು ಒಬ್ಬರಲ್ಲಿ ಹೇಳಿಕೊಂಡು ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಆಗ್ತದೆ. ಕೆಲವು ಸಮಸ್ಯೆಯನ್ನು ಹೇಳದ ಸಮಸ್ಯೆಗಳೆಲ್ಲ ಇರ್ತದೆ. ಅದನ್ನು ನಾವು ದೇವರ ಮುಖಾಂತರ ಹೇಳಿ
ನಮ್ಮ ಸಮಸ್ಯೆಗಳುಂಟು ಪರಿಹಾರ ಆಗಬೇಕು ಅಂದರೆ ನಾವು ವಿಶೇಷವಾಗಿ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡ್ತಾ ಇದ್ದೀವಿ. ಭಕ್ತಿ ಎನ್ನುವಂಥದ್ದು ಭಕ್ತೈವ ತುಷ್ಟಿಮಭ್ಯೇತಿ ವಿಷ್ಣುರ್ನಾನೇನ ಕೇನಚಿತಿಂದ. ಭಗವಂತ ಮನುಷ್ಯನ ಭಕ್ತಿಗೆ ಮಾತ್ರ ತೃಪ್ತನಾಗುತ್ತಾನೆ ಹೊರತು ಯಾವುದೇ ಧನ ಕನಕ ವಸ್ತುವಾಹನಕ್ಕೆ ತೃಪ್ತನಾಗುವುದಿಲ್ಲ. ಭಕ್ತಿ ಅಂದರೆ ಏನಂತ ಹೇಳಿದರೆ ಭಾಗವತದಲ್ಲಿ ಕೂಡ ಹೇಳಿದ್ದಾರೆ, ಮಾಹಾತ್ಮ್ಯ ಜ್ಞಾನಪೂರ್ವಸ್ತು ಸುದೃಢ ಸರ್ವತೋಧಿಕ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತಃ ಅಂತ. ಸ್ನೇಹವೇ ಭಕ್ತಿಯ ಮೂಲ ಅಂತ. ಭಗವಂತನಲ್ಲಿ ಗೆಳೆತನವನ್ನು ಸಾಧಿಸುವುದೇ ಭಕ್ತಿಯ ಮೂಲ ಅಂತ ಹೇಳಿ ಹೋಲಿಕೆ ಮಾಡಿದ್ದಾರೆ. ಓಕೆ ಓಕೆ ಓಕೆ, ಒಂದು ನಿಮಿಷ ಇಲ್ಲಿಗೆ ನಾನು ಬರ್ತೇನೆ. ಹಲೋ, ನಮಸ್ಕಾರ. ನಮಸ್ತೆ, ನಿಮ್ಮ ಹೆಸರು ಮತ್ತು ಊರು ಹೇಳಿ ಸರ್. ನಾನು ರಾಕೇಶ್ ಕುಂಜೂರ್ ಅಂತ. ನಮಸ್ಕಾರ ರಾಕೇಶ್ ಕುಂಜೂರ್ ಅವರು, ಪತ್ರಿಕಾ ಮಾಧ್ಯಮದವರು, ಉದಯವಾಣಿಯ ವರದಿಗಾರರು. ಶ್ರೀಧರ್ ತಂತ್ರಿಗಳಿಗೆ ನಮ್ಮ ಪರವಾಗಿ ಅಭಿನಂದನೆಗಳು. ಸರಿ, ನಮಸ್ಕಾರ. ಅವರು ಯಾವ ತರ ಕೆಲಸ ಮಾಡಿದ್ರೆ ಒಳ್ಳೇದು ಅಂತ ಒಬ್ಬ ಪತ್ರಿಕಾ ವರದಿಗಾರರಾಗಿ ನೀವೇನ್ ಹೇಳ್ತೀರಿ ಕುಂಜೂರ್ರೆ? ಅಲ್ಲ, ಅವರು ಸಾಮಾನ್ಯ ಜನರನ್ನ ಪ್ರೀತಿಸುವಂತ ವ್ಯಕ್ತಿ. ಯಾಕಂತ ಹೇಳಿದ್ರೆ ಒಬ್ಬ ದೊಡ್ಡವರಿಗೆ ಬೇಕಾಗಿ ದೊಡ್ಡವರ ರೀತಿಯಲ್ಲೇ ಒಂದು ಪೂಜೆಯನ್ನ ನಿರ್ವಹಿಸ್ತಾರೆ. ಸಾಮಾನ್ಯ ಜನರಿಗೆ ಬೇಕಾದವರಿಗೆ ಪೂಜೆಯನ್ನು ನಿರ್ವಹಿಸ್ತಾರೆ. ಇದು ಒಂದು ಗ್ರಾಮೀಣ ಪ್ರದೇಶದಲ್ಲಿ ಇವರಂತ ಸೇವಕರು ಬಹಳಷ್ಟು ಮಂದಿ ಬೇಕಿದೆ. ಇವರಿಗೆ ಈ ಒಂದು ಏನು ಹುದ್ದೆ ಸಿಕ್ಕಿದೆ, ನಿಜವಾಗಿ ಇವರು ಕೂಡ ಅರ್ಹರಿಗೆ ಸಿಕ್ಕಿದಂತ ಹುದ್ದೆ ಅಂತ ನನ್ನ ಭಾವನೆ. ನಾನು ಒಂದು ಇವರ ಹತ್ರ ಕೇಳೋದಂತ ಹೇಳಿದ್ರೆ, ಈಗ ರಾಜ್ಯದಲ್ಲಿ ಧಾರ್ಮಿಕ ಪರಿಷತ್ತು ಅಂತ ಇದೆ. ಧಾರ್ಮಿಕ ಪರಿಷತ್ನ ಅಡಿಯಲ್ಲಿ ಬಹಳಷ್ಟು ದೇವಸ್ಥಾನಗಳು ಬರ್ತವೆ, ಎ ಗ್ರೇಡ್, ಬಿ ಗ್ರೇಡ್, ಸಿ ಗ್ರೇಡ್. ಹೌದು. ಈ ದೇವಸ್ಥಾನಗಳಲ್ಲಿ ಬಹಳಷ್ಟು ಕಡೆಗಳಲ್ಲಿ ಈ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆಯನ್ನ ಕೊಡ್ತಾ ಇಲ್ಲ. ಅದೇ ಅವರು ಅದೇ ವಿಚಾರವನ್ನು ಹೇಳಿದ್ರು. ನೀವು ಒಳ್ಳೆ ಪಾಯಿಂಟ್ ಇದು ನೋಡಿದ್ರಿ, ಒಬ್ಬ ಜನಸಾಮಾನ್ಯನ ಬಾಯಿಂದ ಕೂಡಿದ. ಈಗ ನೀವು ಸ್ವಲ್ಪ ಒಂದು 10 ನಿಮಿಷದ ಮುಂಚೆ ಕುಂಜೂರ್ ಅವ್ರು ಹೇಳಿದ್ರು, ಎಲ್ಲಾ ದೇವಸ್ಥಾನಗಳಲ್ಲೂ ಅವರ ಪ್ರಮುಖ ಆದ್ಯತೆ ಸ್ವಚ್ಛತೆಯ ಬಗ್ಗೆ ಅಂತ ಹೇಳಿದ್ರು ಅವ್ರು ಹೇಳಿದ್ರು. ಅವ್ರು ಹೇಳಿದ್ದು ಸರಿ, ಅದನ್ನ ಅನುಷ್ಠಾನ ಹಂತಕ್ಕೆ ಮಾತ್ರ ಬರ್ತದ ಅಲ್ವಾ, ಒಂದು ಘೋಷಣೆ ಹಂತಕ್ಕೆ ಮಾತ್ರ ಬರ್ತದ, ಅದು ಅದರ ಸಂಪೂರ್ಣ ಅನುಷ್ಠಾನ ಆಗ್ತದ? ಅದಕ್ಕೆ ಇವರು ಯಾವ ರೀತಿಯಲ್ಲಿ ಅದನ್ನು ಅನುಷ್ಠಾನಿಸಕ್ಕೆ ಪ್ರಯತ್ನಿಸ್ತಾರೆ, ಅದು ಮುಖ್ಯ ಅಂತ ನಾನು ಭಾವಿಸ್ತೇನೆ. ಈ ಹಿಂದಿನ ನಮ್ಮ ಒಂದು ಸಭೆಯಲ್ಲಿಯೂ ಕೂಡ ಈ ವಿಷಯವನ್ನು ನಾವು ಟಿ.ಬಿ. ಜಯಚಂದ್ರ ಅವರೇ ಪ್ರತ್ಯೇಕವಾಗಿ ಅವರು ವಿಷಯವನ್ನು ಪ್ರಸ್ತಾಪ ಮಾಡಿದ್ದಾರೆ. ಏನಂತ ಮಾಡಿದ್ರು? ದೇವಸ್ಥಾನದ ಸ್ವಚ್ಛತೆಯ ಬಗ್ಗೆ ನಾವು ಹೆಚ್ಚಿನ ಗಮನ ಹರಿಸಬೇಕು ಅಂತ. ಎಲ್ಲ ದೇವಸ್ಥಾನಗಳಲ್ಲಿ ಸ್ವಚ್ಛತೆ ಅಷ್ಟು ಒಳ್ಳೆಯದಿಲ್ಲ. ಅದಕ್ಕೆ ಸಂಬಂಧಪಟ್ಟಂಥ ದೇವಸ್ಥಾನದ ಒಂದು ಆದಾಯದಿಂದಲೇ ಪ್ರತ್ಯೇಕವಾಗಿ ಜನವನ್ನು ನೇಮಿಸಿ ಅದನ್ನು ಸ್ವಚ್ಛತಾ ಕಾರ್ಯಕ್ರಮ ಪ್ರತಿದಿನವೂ ಕೂಡ ಒಂದು ಒಳ್ಳೆಯ ರೀತಿಯಲ್ಲಿ ಸುಸ್ಥಿತಿಯಲ್ಲಿ ಇಡುವಂತಹ ಒಂದು ವ್ಯವಸ್ಥೆಗೆ ಬರಬೇಕು. ಅದಕ್ಕೆ ನಾವು ಪ್ರತಿಯೊಂದು ದೇವಾಲಯಕ್ಕೂ ಕೂಡ ಅದರ ಒಂದು ಸಮರ್ಪಕವಾಗಿ ನಡೆಯಬೇಕು ಎನ್ನುವಂಥವನ್ನು ಆದೇಶವನ್ನು ಮಾಡಬೇಕು ಅಂತೇಳಿ ಟಿ.ಬಿ. ಜಯಚಂದ್ರ ಅವರು ಹೇಳಿದ್ದಾರೆ. ಅವರು ಆಗಲಿ. ನಮಸ್ತೆ. ಹಲೋ ಹಲೋ, ನಮಸ್ಕಾರ ಸರ್. ಮಾತಾಡಿ, ನಿಮ್ಮ ಹೆಸರು ಮತ್ತು ಊರು ಹೇಳಿ. ನಾನು ಗಂಗಾಧರ್ ಪಣಿಯೂರ್ ಅಂತ ಹೇಳಿ. ನಮಸ್ತೆ ಗಂಗಾಧರ್ ಅವರೇ, ಮಾತಾಡಿ. ಕಾರ್ಕಳದಿಂದ ಮಾತಾಡ್ತಾ ಇದ್ದೀನಿ. ಕಾರ್ಕಳದಿಂದ ಹೇಳಿ ಗಂಗಾಧರ್ ಅವರೇ. ಶ್ರೀಧರ ತಂತ್ರಿಗಳಿಗೆ ಅಭಿನಂದನೆಗಳು. ನಮಸ್ಕಾರ. ನಮಸ್ಕಾರ, ಹೇಳಿ ಸರ್. ಮತ್ತೆ ನನ್ನದೊಂದು ಪ್ರಶ್ನೆ, ಈಗ ದೇವಸ್ಥಾನಗಳಲ್ಲಿ ನಾನು ಕಂಡಂತ ವಿಚಾರಗಳಂದ್ರೆ, ಭಕ್ತಾದಿಗಳ ಸಾಲಲ್ಲಿ ನಿಲ್ಲುವವರು ಎಷ್ಟೋ ಸಮಯ ನಿಂತರೂ ಕೂಡ ಹೇಳಿ, ಧನಿಕರು, ಹಣವಂತರು, ಮತ್ತೆ ಮುಂಬೈಯಿಂದ ಎಲ್ಲ ಕೆಲವು ಬಂದವರು, ಅವರಿಗೆಲ್ಲ ಪ್ರಸಾದ ಇವರೆಲ್ಲ ಬೇಗ ಕೊಟ್ಟು ಬಿಡ್ತಾರೆ. ಅವರಿಗೆ ಸ್ಪೆಷಲ್ ಸಾಲುಗಳಿರ್ತವೆ, ಸ್ಪೆಷಲ್ ದರ್ಶನ ಅಂತ ಇರ್ತದೆ. ಹೌದು, ಸ್ಪೆಷಲ್ ದರ್ಶನ ಅಂತ ಇರ್ತದೆ. ಹೌದು. ಮತ್ತೆ ಅವರಿಗೆ ಒಂದು ಹಿಂಬಾಗಿಲು ಸಹ ಕೆಲವು ಕಡೆಯಲ್ಲಿ ಇದ್ದದ್ದನ್ನು ನಾವು ಗಮನಿಸ್ತೇವೆ ದೇವಸ್ಥಾನಗಳಲ್ಲಿ. ಇದ್ರ ಬಗ್ಗೆ ಏನ್ ಅಭಿಪ್ರಾಯ ಅಂತ ತಂತ್ರಿಗಳ ಹತ್ರ ಕೇಳ್ತಾ ಇದ್ದೀವಿ. ಹೌದು, ಒಂದು ಅದು. ಮತ್ತೆ ಕೆಲವು ದೇವಸ್ಥಾನಗಳಲ್ಲಿ ನಮ್ಮ ಕೆಲವರ ಇತಿಹಾಸ ಅಂದ್ರೆ ಭಕ್ತಾದಿಗಳಾಗಿ ಅವರು ಬಂದಿರ್ತಾರೆ. ಆದ್ರೆ ಅಲ್ಲಿ ಆಡಳಿತ ಮೊಕ್ತೇಸರು ಹೇಳಿ, ಇಲ್ಲದಿದ್ರೆ ಒಂದು ದೇವಸ್ಥಾನದ ಒಂದು ಅಭಿವೃದ್ಧಿಯ ಬಗ್ಗೆ ಯಾವುದೇ ಇದರಿಂದ ಹಣ ಗಳಿಸುವವರು ಕೂಡ ಹಣ ಕೊಟ್ಟಾಗ ಅವರನ್ನು ಅಧ್ಯಕ್ಷರನ್ನು ಮಾಡ್ತಾರೆ, ಇಲ್ಲದ್ರೆ ಅವರದ್ದೊಂದು ದೊಡ್ಡ ಬೋರ್ಡ್ ಅನ್ನೆಲ್ಲ ದೇವಸ್ಥಾನಗಳಲ್ಲಿ ಹಾಕಿ ಬಿಡ್ತಾರೆ. ಇದ್ರ ಬಗ್ಗೆ ಕೇಂದ್ರ ಶ್ರೀಧರ ತಂತ್ರಿಗಳು ಏನು ಹೇಳ್ತಾರೆ? ಎಸ್, ಓಕೆ ತಂತ್ರಿಗಳೇ, ಈಗ ನೀವೇನಂತೀರಿ ಇದಕ್ಕೆ ಅಂತ? ಈಗ ನೇರವಾದಂತ ಎರಡು ಪ್ರಶ್ನೆಗಳು. ಒಳ್ಳೆ ಪಾಯಿಂಟ್, ಅದು ಒಳ್ಳೆ ವಿಷಯ. ಸರಿ, ದೇವಸ್ಥಾನದಲ್ಲಿ ದೇವರಿಗೆ ದೊಡ್ಡವರು ಸಣ್ಣವರು ಎನ್ನುವಂಥ ಭೇದ ಭಾವ ಇಲ್ಲ. ಬಟ್ ಅಲ್ಲಿ ಮಾಡೋದು ಮನುಷ್ಯರೇ ಅಲ್ವಾ? ಯಾವುದು ಸರಿ. ಈಗ ನಾವು ನೋಡಿ, ನಾನು ನನ್ನ ಒಂದು ವೈಯಕ್ತಿಕವಾಗಿ ಹೇಳುವುದಾದರೆ,
ನಾನು ಧನಿಕ ಬೇರೆ ಒಂದು ಬಡವರು ಬೇರೆ ಎನ್ನುವಂಥ ನಮ್ಮಲ್ಲಿ ಭೇದ ಭಾವವೂ ಇಲ್ಲ. ಖಂಡಿತ ಅದು ನಾನು ಆ ರೀತಿ ಭೇದ ಭಾವ ಇದ್ದ ಸಮಾಜದಲ್ಲಿ ಮುಂದೂ ಕೂಡ ಬರುವುದಿಲ್ಲ. ಅಲ್ಲ ಖಂಡಿತ ನಿಮ್ಮ ನೀವು ನಮ್ಮ ಊರಲ್ಲಿ ಊರಿನ ನಿಮಗೆ ಬಗ್ಗೆ ಆ ನಿಟ್ಟಿನಲ್ಲಿ ನೀವು ಯಾವ ನಮ್ಮ ಬಗ್ಗೆ ನೀವು ಊರಿನಲ್ಲಿ ಕೇಳಿ ಹೌದಲ್ಲ, ನಾವು ಗೊತ್ತಿದೆ ಯಾವ ಗೊತ್ತಿದೆ ವಿಷಯ ನಿಮ್ಮ ಹೇಳಿ. ಊರಲ್ಲಿ ಅರ್ಥ ನಿಮ್ಮ ಬಗ್ಗೆ ಆಯ್ತಾ? ಇರುವಂತಹ ನಮಗೆ- ಎಲ್ಲಾ ಧರ್ಮದವರಿಗೂ ನಿಮ್ಮ ಬಗ್ಗೆ ನಮಗೆ ಇರುವಂತಹ ಅಭಿಪ್ರಾಯದ ಬಗ್ಗೆ ನಮಗೆ ಬಡವರಲ್ಲಿ ಅರಿವಿದೆ. ಇದ್ದಂತಹ ಪ್ರೀತಿ ದೊಡ್ಡವರಲ್ಲಿ ಇಲ್ಲ ನಮ್ಮ ಹತ್ರ. ನಾವು ಅಷ್ಟು ಒಂದು ಪರಿಪೂರ್ಣ ನಾವು ವ್ಯಕ್ತಿಗಳು ಮಾನಸಿಕವಾಗಿ ಅಷ್ಟು ನಾವು ತಯಾರಾದವರು. ನಾವು ಈ ದೇವಸ್ಥಾನಗಳಲ್ಲಿ ಅಂಥದ್ದು ಸಮಸ್ಯೆಗಳು ಉಂಟು ಅಂತ ಹೇಳಿ ನಮಗೂ ಕೂಡ ಗಮನಕ್ಕೆ ಬಂದಿದೆ. ಅದು ಸರಿಯಲ್ಲ ಎನ್ನುವಂಥದ್ದು ನನ್ನ ಒಂದು ಅಭಿಪ್ರಾಯ. ಅದು ಇವರು ಈ ವಿಷಯ ಹೇಳಿದ್ರಲ್ಲ, ದೊಡ್ಡವರು ಬರುವಾಗ ಮುಂದೆ ಹೋಗಿ ಕರ್ಕೊಂಡು ಬರ್ತಾರೆ, ಈ ರೀತಿ ಸಮಸ್ಯೆಗಳೆಲ್ಲ ತುಂಬ ಉಂಟು. ಅದಕ್ಕೆ ಆ ದೇವಸ್ಥಾನ ಆಡಳಿತ ಮಂಡಳಿಗಳು, ಆ ದೇವಸ್ಥಾನದ ವ್ಯವಸ್ಥಾಪಕರೇ ಅದಕ್ಕೆ ಹೊಣೆಗಾರರು ವಿನಃ ಅದಕ್ಕೆ ತಂತ್ರಿಗಳು ಅರ್ಚಕರೆಲ್ಲ ಅದಕ್ಕೆ ಹೊಣೆಗಾರರಾಗುವುದಿಲ್ಲ. ಅಲ್ಲ ನಿಮ್ಮಿಂದ ಏನಾದರೂ ಆ ತರದಕ್ಕೆ ಏನು ಅಲ್ಲ, ಸಹಜವಾಗಿ ಅಲ್ಲಿ ಒಂದಿಷ್ಟು ಭಾವನೆಗಳು ಭಾವನೆಗಳು ಉಂಟು. ನಾವು ಭಕ್ತಿಯಿಂದ ಭಕ್ತಿಪೂರ್ವಕವಾಗಿ ಬರೋದು. ಅವ್ರು 1,000 ರೂಪಾಯಿ ಕೊಟ್ರ ಅಂತ ಹೇಳಿ ಅವ್ರಿಗೆ ಬೇಗ ಕಳಿಸಿ, ಅವ್ರಿಗೆ ಬಿಸಿ. ಹೌದು ಹೌದು ಹೌದು. ಅದು ನೋಡಿ, ಆ ರೀತಿ ನೋಡೋದ್ರೆ ನೋಡಿ, ತಿರುಪತಿಯಲ್ಲಿಯೂ ಕೂಡ ದೇವರ ದರ್ಶನಕ್ಕೆ 300 ರೂಪಾಯಿ ಟಿಕೆಟ್ ಅಂತ ಉಂಟು, ಧರ್ಮದ್ದು ಅಂತ ಉಂಟು ನೋಡಿ. ಈಗ ಆನ್ಲೈನ್ ಅಂತ ಹೇಳಿ ಈಗ ಒಂದು ಮುಜರಾಯಿ ಇಲಾಖೆಯವರು ಮಾಡಿದ್ದಾರೆ ನೋಡಿ, ಅದು ಕೂಡ ಹಣ ಕಟ್ಟಲಿಕ್ಕೆ ಉಂಟು. ಅದು ಇದು ಸಮಯಕ್ಕೆ ಸರಿಯಾಗಿ ಹೋಗಬೇಕು, ಒಳ್ಳೆ ವ್ಯವಸ್ಥೆಗಳು ತುಂಬ ಮಾಡಿದ್ದಾರೆ. ಆ ರೀತಿ ಕೆಲವು ಜನ ಆನ್ಲೈನ್ ಬಗ್ಗೆ ತಿಳಿಯದವರು ಇದ್ದಾರೆ, ಅವರು ಸ್ವಲ್ಪ ಕಾಯಬೇಕಾಗ್ತದೆ. ಈಗ ನೋಡಿ, ಮೊನ್ನೆ ದೊಡ್ಡ ದೊಡ್ಡ ಕೊಲ್ಲೂರು ದೇವಾಲಯಗಳಲ್ಲಿ, ಸುಬ್ರಹ್ಮಣ್ಯ ದೇವಾಲಯಗಳು ಆನ್ಲೈನಲ್ಲಿ ಬುಕ್ ಮಾಡೋದು, ಪ್ರಸಾದ ಮಾಡುವಂಥದ್ದೆಲ್ಲ ಅದು ಬಂದಿದೆ. ಈಗ ವಿಜ್ಞಾನ ಸುಧಾರಣೆ ಆಗಿದೆ, ಅದರಿಂದ ಸ್ವಲ್ಪ ಭಕ್ತರಿಗೆ ತೊಂದರೆ ಆಗ್ತದೆ ಅನ್ನುವಂಥದ್ದು ನಮಗೆ ಬೇಸರ ಉಂಟು, ನಮಗೆ ಬಹಳ ಬೇಸರ ಉಂಟು. ಆ ವಿಷಯದಲ್ಲಿ ಕೂಡ ನಾನು ನಮ್ಮ ಮಾಡಬೇಕು ಅನ್ನೋದು ನಮ್ಮದೊಂದು ಭಿನ್ನ. ಹೌದು ಸರಿ, ಅದು ನಾವು ಪ್ರಯತ್ನ ಮಾಡ್ತೇವೆ ಅದಕ್ಕೆ. ಅದು ಅವರ ಮಾತು ಬಹಳ 100ಕ್ಕೆ 100 ಸತ್ಯ, ಅದು ಸ್ಪಷ್ಟ ಆಗಲಿ. ಸೊ ವೀಕ್ಷಕರೇ, ಅದೇ ಮಾತನಾಡ್ತಾ ಇದ್ವಿ ನಾವು ಕೇಂಜ ಶ್ರೀಧರ ತಂತ್ರಿಗಳ ಜೊತೆ. ಈಗ ನಾವು ಮತ್ತೆ ಇನ್ನೊಂದು ಸಣ್ಣ ವಿರಾಮವನ್ನು ತಗೋಬೇಕು, ನಂತರ ಅವರೊಂದಿಗೆ ಮಾತುಕತೆ ಮುಂದುವರಿತದೆ.